ಊರಾಗ ಯಾರಿಗೆ ಕುಡಿಯಕ್ಕೆ ನೀರು ಕಡಿಮೆ ಬೀಳಬಾರ್ದು ಅಂತ ಹೇಳ್ತೈತಿ. ಒಂದ್ ಕಡೆ ತಾಲೂಕು ಆಡಳಿತನೂ ಕೂಡ ಹೇಳ್ತೈತಿ, ನಮ್ಮ ತಾಲೂಕಿನಾಗ ನೀರು ಕಡಿಮೆ ಬೀಳುದಿಲ್ಲ, ನೀರಿನ ವ್ಯವಸ್ಥೆ ಮಾಡ್ತೇವೆ ಅಂತ ಹೇಳ್ತೈತಿ. ಜಿಲ್ಲಾಡಳಿತ ಕೂಡ ಹೇಳ್ತೈತಿ, ತಾಲೂಕ್ ಪಂಚಾಯತಿ ಸಿ ಅವ್ರಿಗೆ ಹೇಳ್ತಾರೋ ಎಲ್ಲಿಯೂ ಬೆಳಗಾವಿ ಜಿಲ್ಲೆದಾಗ ನೀರಿನ ಅವಶ್ಯಕತೆ ಇರಬಾರ್ದು, ನಿಮ್ಗೆ ಸಾಕಷ್ಟು ಅನುದಾನ ಕೊಡ್ತೇವೆ, ಅದನ್ನ ಖರ್ಚು ಮಾಡ್ರಿ, ನೀರು ಕೊಡುವಂತ ವ್ಯವಸ್ಥೆ ಮಾಡ್ರಂತ ಹೇಳ್ತೈತಿ ಅಧಿಕಾರಿಗಳಿಗೆ. ಆದ್ರೆ ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾರೋ ಅನುದಾನ ಸರಿಯಾಗಿ ಬಳಸುದಿಲ್ಲ, ಮತ್ತೆ ಸರಿಯಾಗಿ ಮಂದಿಗೆ ನೀರು ಕೊಡುವಂತ ವ್ಯವಸ್ಥೆ ಮಾಡಾಕ್ತಿಲ್ಲ. ಇದನ್ನ ನಾವು ಖಂಡಿಸ್ತೇವಿ. ನೀವು ಇದೇ ರೀತಿ ಮುಂದೆ ಹೋದ್ರೆ ನಾವು ಮತ್ತೆ ಪಂಚಾಯತಿ ಕೀಲಿ ಹಾಕ್ಬೇಕಾಗ್ತೀವಿ. ಏನ್ ಇವತ್ತು ಬ್ಯಾಸಗಿ ಐತಿ, ಮಂದಿ ಇಲ್ಲೆಲ್ಲ ಹೆಣ್ಮಕ್ಳು ಸೇರಿದಾರೆ, ಅವ್ರಿಗೆ ನೀರು ನೀವು ಕೊಡ್ಲಿಲ್ಲ ಅಂದ್ರ ಮತ್ತೆ ನಾವು ನಿಮ್ ಕೀಲಿ ಹಾಕಿ ಸ್ಟ್ರೈಕ್ ಮಾಡ್ತೇವೆ, ನಿಮ್ಮ ಭ್ರಷ್ಟಾಚಾರ ವಿರುದ್ಧ ನಿರಂತರ ಹೋರಾಟ ಮಾಡ್ತೇವೆ ಅಂತ ಈ ತಮ್ಮ ವಾಹಿನಿ ಮುಖಾಂತರ ನಾವು ಸರ್ಕಾರಕ್ಕಾಗ್ಲಿ ಇಲ್ಲಿ ಅಧಿಕಾರಿಗಳಿಗೆ ಅಧ್ಯಕ್ಷರಿಗೆ ನಾವು ಒತ್ತಾಯ ಮಾಡ್ತೀವಿ. ನೀವು ಕೊಡ್ಲಿಲ್ಲ ಅಂದ್ರೆ ಇನ್ನೊಂದು 4 ದಿವಸನೇ ಕೀಲಿ ಹಾಕಿ ಉಗ್ರ ಹೋರಾಟ ಮಾಡ್ತೇವೆ ಅಂತ ಈ ಹೋರಾಟ ಮುಖಾಂತರ ನಾವು ಸರ್ಕಾರಕ್ಕಾಗ್ಲಿ ಅಧಿಕಾರಿಗಳಿಗಾಗಲಿ ಗಮನಕ್ಕೆ ತರುವಂತ ಕೆಲಸ ಮಾಡ್ತೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಅವರಿಗೆ, ಕರ್ನಾಟಕ ರಕ್ಷಣಾ ವೇದಿಕೆ ಅವರಿಗೆ.